ಸುನಾದ್ ಗೌತಮ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಜೊತೆಗೆ ಸಿನಿಮಾಟೋಗ್ರಫಿಯಲ್ಲಿ ಗೋಲ್ಮಾಲ್ ಅನ್ನೋ ತುಳು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತಾಡೋಣ. ಎಸ್ ಸುನಾದ್ ಅವರೇ, ಗೋಲ್ಮಾಲ್ ಸಿನಿಮಾ ಅಂದ್ರೆ ಏನು, ಈ ಸಿನಿಮಾದ ವಿಶೇಷ? ಗೋಲ್ಮಾಲ್ ಸಿನಿಮಾ ಒಂದು ದೊಡ್ಡ ಜರ್ನಿನೇ ಅಂತ ಹೇಳ್ಬೋದು. ಅಂದ್ರೆ 5 years ಬ್ಯಾಕ್, ಈಗಷ್ಟೇ ನೀವು ಸಾಂಗ್ ಪ್ಲೇ ಮಾಡಿದ್ವಿ ದಿನಲ್ಲ ಓದಿನಾನೆ ಅಂತ, ಅದು 5 years ಬ್ಯಾಕ್ ನಾವು ರಮಾನಂದ್ ನಾಯಕ್ ಜೋಡಿಸ್ತೆ, ಅಂದ್ರೆ ಈಗ ಅವರು ರಾಮ್ ಜೋ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅವರು ಗೋಲ್ಮಾಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಶಾರ್ಟ್ ಫಿಲ್ಮ್ ಮಾಡಿ ಅದಕ್ಕೆ ಸಾಂಗ್ ಒಂದು ಮಾಡಿಕೊಡಿ ನಮಗೆ ಅಂತ ಹೇಳಿದಾಗ ನಾನು ದಿನಲ್ಲ ಸಾಂಗ್ ಮಾಡಿದೆ 5 years ಬ್ಯಾಕ್. ಆಗ ಸಾಂಗ್ ತುಂಬಾ ಜನರಿಗೆ ಇಷ್ಟ ಆಗಿತ್ತು, ಅದು 5 years ಬ್ಯಾಕ್. ಅದಾದ್ಮೇಲೆ ನನ್ಗೆ ಆ ಶಾರ್ಟ್ ಫಿಲ್ಮ್ ನೋಡಿದಾಗ, ಅದ್ರ ಸ್ಟೋರಿ ಲೈನ್ ನೋಡಿದಾಗ ಪರ್ಸನಲಿ ನನಗೆ ಇದು ಇಷ್ಟೊಂದು ಒಳ್ಳೆ ಸಿನಿಮಾನ ನೀವು ಶಾರ್ಟ್ ಫಿಲ್ಮ್ ಆಗಿ ಬಿಡಬೇಡಿ, ಇದನ್ನು ಸಿನಿಮಾ ಮಾಡಿ, ಇದಕ್ಕೆ ಹೈ ಬಜೆಟ್ ಬೇಕು ಮಾತ್ರ, ಬಟ್ ಅಂತ ಪ್ರೊಡ್ಯೂಸರ್ ಹುಡ್ಕೋಣ ಅಂತ ನಾವು 5 years ಹುಡುಕಿದ್ವಿ. 5 years ತುಂಬಾ ಜನ ಬರ್ತಾ ಇದ್ರು, ನಾನು ಆಗ್ತಿದ್ದೀನಿ ಅಂತ, ಬಟ್ ಬಜೆಟ್ ಹೈ ಇತ್ತು, ಯಾರು ಮನ್ಸು ಮಾಡಿಲ್ಲ. ರಮಾನಂದ್ ನಾಯಕ್ ಜೋಡ್ರಸ್ತೆ ಮತ್ತು ನಮ್ಮ ಸುನಿಲ್ ನೆಲ್ಗುಡ್ಡೆ ಅವರ ಮತ್ತೆ ನಮ್ಮದೆಲ್ಲ ಒಂದು ಕನಸಾಗಿತ್ತು ಗೋಲ್ಮಾಲ್ ಅನ್ನೋ ಒಂದು ಸಿನಿಮಾ. ಆವಾಗ ಮಂಜುನಾಥ್ ನಾಯ್ಕ್ ಮತ್ತು ಅಕ್ಷಯ್ ಪ್ರಭು ಅಂತ ಕಾರ್ಕಳದವ್ರೆ, ಅವರು ಜಸ್ಟ್ 2 years ಬ್ಯಾಕ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಮುಂದೆ ಬಂದರು. ಹಾಗೆ ಲಾರ್ಜ್ ಸ್ಕೇಲ್ ಅಲ್ಲಿ ಸಿನಿಮಾ ಮಾಡಿದ್ದೀವಿ ನಾವು. ಈಗ ಆಲ್ರೆಡಿ ಟೀಸರ್ ಎಲ್ಲ ರಿಲೀಸ್ ಆಗಿದೆ. ಸಾಯಿ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ, ಅಂಡ್ ನವೀನ್ ಡಿ ಪಟೇಲ್, ಬೋಧರಾಜ್ ಮಂಜೂರ್ ಸರ್ ಬೌಲರ್, ಅಂಡ್ ಪೃಥ್ವಿ ಅಂಬರ್ ಹೀರೋ, ಅಂಡ್ ಶ್ರೇಯಾ ಅಂಜನ್ ಹೀರೋಯಿನ್. ಸಿನಿಮಾಟೋಗ್ರಫಿ ಕೂಡ ನಾನೇ ಮಾಡಿರೋದ್ರಿಂದ ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಅಂದ್ರೆ ಪಾಯಿಂಟ್ 1 ಇಂದ ಎಂಡ್ ತನಕನೂ ನಾವು ತುಂಬಾ ಕೆಲಸ ಮಾಡ್ತಾ ಇದೀವಿ ಈ ಪ್ರಾಜೆಕ್ಟ್ಗೆ. ತುಂಬಾ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀವಿ, ಅಂಡ್ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಮಾಡಿದ್ದು ಅಂತ ಹೇಳ್ತಾ ಇಲ್ಲ, ಬಟ್ ಚೆನ್ನಾಗಿ ಬಂದಿದೆ. ಫುಲ್ ಟೋಟಲಿ ಒಂದು ಕಮರ್ಷಿಯಲಿ ಏನೇನ್ ಬೇಕು ಎಲ್ಲ ಇದೆ ಸಿನಿಮಾದಲ್ಲಿ ಅಂತ ಹೇಳ್ತೀನಿ. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? April 19th ರಿಲೀಸ್ ಆಗುತ್ತೆ. April 19th ಸಿನಿಮಾ ಬರ್ತಾ ಇದೆ. ಓಕೆ, ಎಲ್ಲೆಲ್ಲ ಶೂಟಿಂಗ್ ಆಗಿದೆ ಈ ಸಿನಿಮಾ? ಈ ಸಿನಿಮಾ ತುಂಬಾ ಕಡೆ, ಅಂದ್ರೆ ತುಂಬಾ ಶೆಡ್ಯೂಲ್, ಅಂದ್ರೆ 1.5 year ಶೂಟ್ ಮಾಡಿದ್ವಿ. ಬೇರೆ ಬೇರೆ ಅಂದ್ರೆ ಒಂದೇ ಕಡೆ ಒಂದೇ ಶೆಡ್ಯೂಲ್ ಅಲ್ಲಿ ಕಂಪ್ಲೀಟ್ ಮಾಡಿರೋದಲ್ಲ. ಕಾರ್ಕಳ, ಮಂಗಳೂರು, ಉಡುಪಿ, ಬೆಂಗಳೂರಲ್ಲಿ ಮೇಜರ್ ಶೂಟಿಂಗ್ ಮಾಡಿದ್ವಿ. ಸಾಯಿ ಕುಮಾರ್ ಸರ್ ಮತ್ತೆ ಫೈಟ್ಸ್ ಎಲ್ಲ ಬೆಂಗಳೂರಲ್ಲಿ ಮಾಡಿದ್ವಿ. ತುಂಬಾ ಕಡೆ ಶೂಟ್ ಮಾಡಿದ್ವಿ. ಹೌದು. ಸಿನಿಮಾದ 1 line ಸ್ಟೋರಿ ಹೇಳ್ಬಹುದಾ? ಅದು ಹೇಗೆ ಹೇಳಕ್ಕಾಗತ್ತೆ, ಥಿಯೇಟರ್ಗೆ ಬಂದು ನೋಡಿ. ಓಕೆ, ಈ ಸಿನಿಮಾದ ಟೀಸರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು. ತುಂಬಾನೇ ವ್ಯೂಸ್ ಕೂಡ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಸಿನಿಮಾಕ್ಕೆ ಅಲ್ವಾ? ಹೌದು ಹೌದು. ಸಿನಿಮಾದ ಟೀಸರ್ಗೆ ಅಂದ್ರೆ ಡಿಫ್ರೆಂಟ್ ಲುಕ್ ಅಂಡ್ ಡಿಫ್ರೆಂಟ್ ಒಂದು ಮೇಕಿಂಗ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಸಿನಿಮಾ ಮಾಡಿದ್ವಿ. ಏನೋ ಒಂದು ಕಾಂಪ್ರಮೈಸ್ ಆಗಿದೆ. ಇವನ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಅವರ ಇಮ್ಯಾಜಿನೇಷನ್ ಅಂಡ್ ಅದಕ್ಕೆ ಕರೆಕ್ಟ್ ಆಗಿ, ಅಂದ್ರೆ ಇಮ್ಯಾಜಿನೇಷನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಅದಕ್ಕೆ ತಕ್ಕಂತ ಒಂದು ಪ್ರೊಡ್ಯೂಸರ್ ಸಿಗ್ಬೇಕಾಗತ್ತೆ. ಅಂದ್ರೆ ನಾವು ಯಾವುದೇ ರೀತಿಯ ಒಳ್ಳೆ ಮೇಕಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಅಷ್ಟೇ ಕಾಸ್ಟ್ ಖರ್ಚಾಗತ್ತೆ. ಅಂಡ್ ದೆನ್ ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕು. ಬೇಡಪ್ಪ ತುಳು ಸಿನಿಮಾ, ನೀವು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ, ಗೊತ್ತಲ್ಲ ತುಂಬಾ ಕಷ್ಟ ಇದೆ, ಕಮ್ಮಿ ಥಿಯೇಟರ್ಗಳಿರೋದು. ಆದ್ರೂ ತುಂಬಾ ಮನ್ಸು ಮಾಡಿಬಿಟ್ಟು ಒಂದು ತುಂಬಾ ಪ್ಯಾಷನೇಟ್ ಆಗಿ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೀವಿ. ಇವನ್ ನಾನು ಕೂಡ ಇಲ್ಲ, ತುಳುವಲ್ಲಿ ಉತ್ತಮ ಸಿನಿಮಾಕ್ಕೆ ಖಂಡಿತವಾಗ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಹೌದು, ಖಂಡಿತ ಒಳ್ಳೆ ರೆಸ್ಪಾನ್ಸ್. ಇದನ್ನು ನಾವೇನೋ ಒಂದು ಮಾಡ್ಬೇಕು ಅಂತ ಹೊರಟಿದೀವಿ, ನೋಡ್ಬೇಕು, ಇನ್ನು ಜನರಿಗೆ ಬಿಟ್ಟಿದ್ದು. ಎಸ್, ಗೋಲ್ಮಾಲ್ ಸಿನಿಮಾದ ಟೀಸರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ ಟೀಸರ್ಗೆ. ಎಸ್, ಈ ಟೀಸರ್ ಅನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಸರ್, ಒಂದು ಆನಿ ರಾತ್ರಿ ನಡೆದಿನ ಘಟನೆ. ವಾಟ್ ಅರೇನು ಹೋಮ ಕೊಂಡೋಡು ಗೊತ್ತಾದಿನ. ಭಟ್ರೆ, ಒಂಜಿ ಸಾಕ್ಷಿಲ ಒರಿಯರ ಬಲ್ಲಿ ನಿಜವಾಗ್ಲೂ ಕೂಡ ಬ್ಯೂಟಿಫುಲ್ ಆಗಿ ಟೀಸರ್ ಕೂಡ ಬಂದಿದೆ. ಆ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವ್ರನ್ನ ಕರ್ಕೊಂಡು ಬರುವಂತಹ ಐಡಿಯಾ ಯಾರ್ದಾಗಿತ್ತು? ನಿರ್ದೇಶಕರದ್ದು. ಅಂದ್ರೆ ಅಂತದೊಂದು ಪಾತ್ರ ಇತ್ತು, ಅಂದ್ರೆ ಅಂತ ಒಂದು ಕ್ಯಾರೆಕ್ಟರ್ ಇತ್ತು ಸಿನಿಮಾದಲ್ಲಿ. ಅಂಡ್ ಅಂತ ಒಂದು ಪವರ್ ಇರುವಂತ ಆಕ್ಟರೇ ಮಾಡಬೇಕಾಗಿತ್ತು. ಅದು ಅವರೇ
ಪರ್ಫೆಕ್ಟ್ ಅಂತ, ಆ ಒಂದು ಪಾತ್ರಕ್ಕೆ ಅವರೇ ಪರ್ಫೆಕ್ಟ್ ಅಂತ ನಮ್ಗೆ ಸ್ಟೋರಿ ಮಾಡ್ಬೇಕಾದ್ರೆ ಡೈರೆಕ್ಟರ್ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಹಾಗೆ ಎಕ್ಸಿಕ್ಯೂಟ್ ಆಯ್ತು. ಅವ್ರು ಬಂದ್ರು, ಚೆನ್ನಾಗಿ ಮಾಡಿ ಹೋದ್ರು ಅಂಡ್ ತುಂಬಾ ಸಪೋರ್ಟಿವ್ ಆಗಿ ವರ್ಕ್ ಮಾಡಿ ಹೋಗಿದ್ದಾರೆ. ದಿನೋಲ ಆ ಸಾಂಗ್ ಇದೆ ಅಲ್ವಾ, ತುಂಬಾನೇ ಚೆನ್ನಾಗಿ ಅಂದ್ರೆ ಮೆಲೋಡಿ ಆಗಿ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಉಳಿದಂತಹ ಸಾಂಗ್ ಹೇಗಿದೆ? ಉಳಿದಂತ ಇನ್ನೊಂದು ಮಾಸ್ ಸಾಂಗ್ ಇದೆ, ಒಂದು ಡ್ಯಾನ್ಸ್ ಸಾಂಗ್ ಇದೆ, ಅಂಡ್ ದೆನ್ ಇನ್ನೊಂದು ಫ್ಯೂಷನ್ ಟೈಪ್, ಒನ್ ಟೈಪ್ ಆಫ್ ಡಿವೋಷನಲ್ ಟಚ್ ಇರುವಂತದ್ದು ಒಂದು ಫ್ಯೂಷನ್ ಸಾಂಗ್ ಇದೆ, ರಾಕ್ ಜಾನರ್ ಇರುವಂತ ಸಾಂಗ್. ಅಂಡ್ ಇವತ್ತು ಸಂಜೆ ಅಷ್ಟೇ ರಿಲೀಸ್ ಆಗ್ಬಿಟ್ಟಿದೆ ದಿನಲವು ನಿನ್ನನೆ ಅಂತ ಸಾಂಗ್, ದಯವಿಟ್ಟು ನೋಡಿ. ಅದೇ 5 years ಬ್ಯಾಕ್ ಏನು ಸಾಂಗ್ ರಿಲೀಸ್ ಆಗಿತ್ತು, ಹಾಗೆ ತುಂಬಾ ಪಾಪ್ಯುಲರ್ ಆಗಿತ್ತು, ಅದ್ರ ವಿಡಿಯೋ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ ಎಲ್ಲರೂ. ಸಿನಿಮಾ ವರ್ಕ್ ಎಲ್ಲ ಮುಗ್ದಿದ್ಯಾ? ಎಲ್ಲಿವರೆಗೆ ಬಂದಿದೆ? ಸಿನಿಮಾ ಕಂಪ್ಲೀಟ್ ಆಗಿದೆ, ಸೆನ್ಸರ್ ಕೂಡ ಆಗಿದೆ, ಜಸ್ಟ್ ಫಿನಿಶಿಂಗ್ ಕೆಲಸಗಳಿದೆ. April 19th ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್, ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲಿ ಮೇನ್ ಥಿಯೇಟರ್ ಏನಾದ್ರು? ಅದು ನಮ್ಗೆ ಗೊತ್ತಿಲ್ಲ, ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್ ಅದು. ಟೋಟಲ್ ಆಗಿ ಗೋಲ್ಮಾಲ್ ಸಿನಿಮಾದ ಬಗ್ಗೆ ಒಂದು ಸ್ಪೆಷಲ್ ವಿಶೇಷತೆ, ಜೊತೆಗೆ ಆ ಒಂದು ಸಿನಿಮಾದ ತಂಡದ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ತಂಡ ಫಸ್ಟ್ ಆಫ್ ಆಲ್ ನಮ್ಮ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಸಪೋರ್ಟಿವ್ ಅಂಡ್ ಎಲ್ಲರೂ ಎವ್ರಿ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಲೈಟ್ ಬಾಯ್ಸ್ ಆಗಿರ್ಬೋದು. ನಾವು ಇವತ್ತು ಬೆಂಗಳೂರಲ್ಲಿ ತುಂಬ ದಿನ ಶೂಟ್ ಮಾಡಿದ್ವಿ ಅಂಡ್ ಇಲ್ಲೂ ತುಂಬ ದಿನ ಶೂಟ್ ಮಾಡಿದ್ವಿ. ಲಾಂಗ್ ಶೆಡ್ಯೂಲ್ ಇತ್ತು ನಮ್ಮದು. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು, ಈವನ್ ಪ್ರೊಡ್ಯೂಸರ್ ಆಗಿರ್ಬೋದು. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಲಾಸ್ಟಿಗೆ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಸುಮ್ಮನೆ ಈಗ ವರ್ಕ್ ಮಾಡ್ಬೇಕಾದ್ರೆ ನಾವೇನೋ ಯೋಚನೆ ಮಾಡ್ತಾ ಇರ್ತೀವಿ. ಈಗ ಡೈರೆಕ್ಟರ್ ಆಗಿರ್ಬೋದು, ನೀವು ಇದು ಯೋಚನೆ ಮಾಡ್ತಾ ಇದ್ದೀರಲ್ವಾ, ಅಥವಾ ನಾನು ಹೋಗಿ ಡೈರೆಕ್ಟರ್ಗೆ ಇದು ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ, ಪ್ರೊಡ್ಯೂಸರ್ ಬಂದು ಹೇಳ್ತಾ ಇದ್ರು ಓಕೆ ನೀವು ಇದನ್ನೇ ಯೋಚನೆ ಮಾಡ್ತೀವಿ. ಅಂದರೆ ಅಷ್ಟೊಂದು ರ್ಯಾಪೋ ಬೆಳೆದಿತ್ತು ನಮ್ಮದು. ಅಂದರೆ ಓಕೆ ಇದೇ ಹೀಗೆ ಮಾಡ್ತೀವಿ, ನಾವು ಹೀಗೆ ಮಾಡ್ತೀವಿ, ಅಷ್ಟೊಂದು ಚೆನ್ನಾಗಿತ್ತು. ತುಂಬ ಖುಷಿಪಟ್ಟು, ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಪ್ರತಿಯೊಂದು ಕ್ಲೀನ್ ಐಡಿಯಾ ಇದ್ದು ಟೋಟಲ್ ಟೀಮ್ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಸಿನಿಮಾದ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಾನು ಇದೆ. ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಷನ್ ಆ್ಯಂಡ್ ಒಂದು ಕಥೆ ತುಂಬ ಚೆನ್ನಾಗಿದೆ. ಅದು ತುಂಬ ಒಂದು ಸಸ್ಪೆನ್ಸ್ ಆಗಿದ್ದು ಲಾಸ್ಟ್ ತನಕ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗುತ್ತೆ. ಅದರೊಟ್ಟಿಗೆ ಕಾಮಿಡಿ ಇದೆ, ಕಾಮಿಡಿ ಬೇಕೇ ಬೇಕು ಸಿನಿಮಾಕ್ಕೆ. ಕಾಮಿಡಿ ತುಂಬಾ ಚೆನ್ನಾಗಿದೆ, ಔಟ್ ಅಂಡ್ ಔಟ್ ಕಾಮಿಡಿನೂ ಇದೆ, ಆಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ. ಟೋಟಲ್ ಆಗಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಆ ಒಂದು ಟೀಸರ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ರಿಯಲ್ ಸ್ಟೋರಿಯನ್ನ ಹೆಣಿದ ತರ ಇದೆ. ನಮ್ಗೆ ಗೊತ್ತಿರುವಂತಹ ಒಂದು ಮರ್ಡರ್ ಮಿಸ್ಟ್ರಿ ಅದು. ಹೌದು, ಅದು ನಿಜವಾಗ್ಲೂ ಕೂಡ ಇದೆಯಾ ಹೇಗೆ? ಅದ್ರ ಬಗ್ಗೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರೇ ಮಾತಾಡ್ಬೇಕಂತ ಅನ್ಕೊಂಡಿದ್ರೆ ನಾನು ಏನು ಮಾತಾಡಕ್ ಹೋಗಲ್ಲ. ಈಗ ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಲಗ್ಗಿ ಇಟ್ಟಿದ್ದೀರಾ, ರಂಬೋರೋಟಿ ಸಿನಿಮಾ ಸಾಕಷ್ಟು ಸಿನಿಮಾ ಮಾಡಿದೀರಾ, ಗೋಲ್ಮಾಲ್. ತುಳು ಪ್ರೇಕ್ಷಕರಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಬೇಕು, ಹೇಗೆ ಹೇಳ್ತೀರಾ? ಒಳ್ಳೊಳ್ಳೆ ಸಿನಿಮಾಗಳು, ಅಂದ್ರೆ ಪ್ರತಿಯೊಂದು ಜಾನರ್ ಸಿನಿಮಾಗಳು, ಯಾವುದೇ ಒಂದು ಜಾನರ್ಗೆ ಸ್ಟಿಕ್ ಆನ್ ಆಗಿದೆ, ಪ್ರತಿಯೊಂದು ರೀತಿಯ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಡಿಫ್ರೆಂಟ್ ಜಾನರಲ್ಲಿ ಸಿನಿಮಾಗಳು ಬಂದಷ್ಟು ತುಂಬಾ ಒಳ್ಳೇದು ಈ ಒಂದು ಇಂಡಸ್ಟ್ರಿಗೆ ಅಂತ ನನ್ನ ಅಭಿಪ್ರಾಯ. ಬೇರೆ ಜಾನರ್ಗಳ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಅಂಡ್ ಕೆಲವೊಂದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಪೈರಸಿ ಅಂದ್ರೆ ತುಂಬಾ ಕೆಲವು ಸಿನಿಮಾಗಳು ಪೈರಸಿ ಆಗ್ತಾ ಇದೆ. ತುಂಬಾ ಜನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ದಯವಿಟ್ಟು ನೋಡ್ಬೇಡಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಷ್ಟು ಪ್ರತಿಯೊಂದು ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಜನ ಕೆಲಸ ಮಾಡಿರ್ತಾರೆ, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಎಲ್ಲರೂ ಒಂದು ಸಿನಿಮಾ ಗೆದ್ದಾಗ ಮಾತ್ರ ಪ್ರತಿಯೊಂದು ಟೆಕ್ನಿಷಿಯನ್ಸ್ಗೆ, ಪ್ರತಿಯೊಂದು ಆರ್ಟಿಸ್ಟ್ಗಳಿಗೆ ಒಂದು ಪಾಪ್ಯುಲಾರಿಟಿ ಆಗಿರ್ಬೋದು, ಹೆಸರು ಬರುತ್ತೆ, ಅದು ನೆಮ್ಮದಿ ಕೂಡ ಬರುತ್ತೆ. ಸುಮ್ಮನೆ ಕೆಲಸ ಮಾಡಿಬಿಟ್ಟು ದುಡ್ಡು ಬರುತ್ತೆ ಅಂತ ಮಾಡಿ ಸಿನಿಮಾ ಹಿಟ್ ಆಗದಿದ್ರೆ ತುಂಬಾ ನೋವು ಇರುತ್ತೆ ಒಂದು ಮನಸ್ಸಲ್ಲಿ. ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಸುನಾದ್, ಹಾಗೆ ನೀವು ಕೂಡ ಅಷ್ಟೇ. ನಮ್ಮ ತುಳುವರು ಸಾಮಾನ್ಯವಾಗಿ ಬೇರೆಲ್ಲಾ ಕಡೆ ಹೋಗಿ ವರ್ಕ್ ಮಾಡಿ ಅಲ್ಲಿ ಹೋಗಿ ಮಿಂಚ್ತಾರೆ, ಆದ್ರೆ ನೀವು ಅಲ್ಲಿಯವರನ್ನ ಕರ್ಕೊಂಡು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಲೈಫ್ಗೆ ನಾವು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದದಕ್ಕೆ. ಥ್ಯಾಂಕ್ ಯು. ಕೋಸ್ಟಲ್ವುಡ್, ಸ್ಯಾಂಡಲ್ವುಡ್ ನಲ್ಲಿ ಮಿಂಚ್ತಾ ಇರುವಂತಹ ಸುನಾದ್ ಗೌತಮ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಎಸ್, ಅವರ ಜರ್ನಿ ಇನ್ನಷ್ಟು ಕೂಡ ಮುಂದುವರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ನಷ್ಟು ಒಳ್ಳೊಳ್ಳೆ ಮ್ಯೂಸಿಕ್ ಗಳನ್ನ ಕೊಡ್ಲಿ, ನಮ್ಮ ತುಳು ಸಿನಿಮಾದಲ್ಲಿ ಇನ್ನಷ್ಟು ಅವರು ಮಿಂಚ್ಲಿ. ಜೊತೆಗೆ ತುಳು ಸಿನಿಮಾ ಜೊತೆಗೆ ಬಾಲಿವುಡ್, ಹಾಲಿವುಡ್ ಕೂಡ ಹೋಗ್ಲಿ ಅಂತ ಕೂಡ ನಾವು ಆಶಿಸ್ತೀವಿ. ಎಸ್, ಸುನಾದ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು, ತುಂಬಾ ಖುಷಿ ಆಯ್ತು, ನಿಮ್ಗೂ ಕೂಡ ಖುಷಿ ಆಯ್ತು ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ. ಓಕೆ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.